ಗಂಟೆ 2 ಆಯ್ತು, ಹೊಟ್ಟೆ ಬೇರೆ ಚುರ್ ಅಂತಿದೆ, ಅಷ್ಟು ಜೋರಾಗಿ ಹಸಿವಾಗ್ತಿದೆ. ಹಾಗಾಗಿ ಎಲ್ಲಾದೊಂದು ನಾನ್ ವೆಜ್ ಹೋಟ್ಲ್ ಹೋಗ್ಬೇಕು, ಭರ್ಜರಿಯಾಗಿ ಫಿಶ್ ಫ್ರೈ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಆಗ ನಮಗೆ ಕಾಣಿಸಿರೋದು ಈ ಹೋಟೆಲ್ ಮಾತೃಛಾಯ. ಇದು ಪಟ್ಟಣ ಪಂಚಾಯತ್ ಅಲ್ಲಿರುವಂತಹ, ಅದರ ಎಡಬದಲ್ಲಿರುವಂತಹ ಹೋಟೆಲ್. ಇಲ್ಲಿ ಬೋರ್ಡ್ ನೋಡ್ಬೋದು, ವೆಜ್ ಅಂಡ್ ನಾನ್ ವೆಜ್ ಇದೆ. ಬನ್ನಿ ಹಾಗಾದ್ರೆ ಈ ಹೋಟೆಲ್ ಮಾತೃಛಾಯದಲ್ಲಿ ಏನೆಲ್ಲ ಇದೆ, ಇಲ್ಲಿರುವಂತಹ ಸ್ಪೆಷಲ್ ಫುಡ್ ಏನು, ಇಲ್ಲಿರುವಂತಹ ಫಿಶ್ ಫ್ರೈ ಯಾವ ರೀತಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. Follow me. ಈ ಮಾತೃಛಾಯದ ವಿಶೇಷ ಅಂತ ಹೇಳಿದ್ರೆ ಬಾಳೆ ಎಲೆ ಊಟ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ಕೂಡ ನಾವು ಪ್ಲೇಟ್ ಇರ್ಬೋದು ಅಥವಾ ಫೈಬರ್ ಪ್ಲೇಟ್ ಊಟ ಮಾಡೋಕ್ಕಿಂತ ಈ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಅದರ ಟೇಸ್ಟೇ ಬೇರೆ, ಅದರ ಸವಿಯೇ ಬೇರೆ. ಸೊ ಇಲ್ಲಿ ನೋಡ್ಬೋದು, ಈಗಾಗಲೇ ಇಲ್ಲಿ ಗ್ರಾಹಕರು ಬಂದು ಬಾಳೆ ಎಲೆ ಊಟ ಮಾಡ್ತಾ ಇದ್ದಾರೆ. ಸೊ ಒಬ್ಬರದಂತೂ ಊಟ ಮುಗಿದೇ ಹೋಯ್ತು. ಸೊ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಎಲ್ಲಿಂದ ಬಂದಿದ್ರಿ ನೀವು? ಮಂಗಳೂರಿಂದ ಇಲ್ಲಿ ಬಂದಿದ್ದೀರಾ. ಸೊ ಈ ಮಾತೃಛಾಯ ಹೋಟ್ಲಿಗೆ ಬಂದ್ರಿ, ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ನೀವು ಈ ಹೋಟ್ಲಿಗೆ? ನಾವು ಆಕ್ಚುಲಿ ಈಗ ಒಂದು 2 ತಿಂಗಳಿಂದ ಬರ್ತಾ ಇದ್ದೇವೆ. ಇಲ್ಲಿ ಕಂಟಿನ್ಯೂ ನಾವು ಇಲ್ಲಿ ಬಂದ ಮೇಲೆ ಬೆಳ್ತಂಗಡಿ ಬಂದ್ರೆ ಇಲ್ಲೇ ಬಂದು ಊಟ ಮಾಡಿ ಹೋಗುದು ಯಾವಾಗಲೂ. ಯಾಕಂದ್ರೆ ಟೈಮ್ಗೆ, ನಮ್ಮ ಟೈಮ್ಗೆ ಒಂದು ಸೂಟೇಬಲ್ ಆಗ್ತದೆ ಒಂದು ಕಡೆಯಿಂದ. ಮತ್ತೆ ಅನ್ನ ಕೂಡ ಒಂದು ನಮ್ಮ ಫ್ರೆಶ್ನೆಸ್ ಆಗಿ ಒಳ್ಳೆ ಊಟ ಸಿಗ್ತಾ ಇರ್ತದೆ. ನಾವು ಕೇಳಿ ನಮ್ದೊಂದು ಟೈಮ್ಗೆ ಒಂದು ಒಳ್ಳೆ ಬಾಳೆಯಲ್ಲಿ ಊಟ ಮಾಡಿದ್ದು, ಮನೆಯಲ್ಲಿ ಊಟ ಮಾಡಿದ ಒಂದು ಅದೇ ಫೀಲಿಂಗ್ಸ್ ಬರ್ತದೆ. ಹಾಗೆ ಪದಾರ್ಥ ಆಗ್ಲಿ, ಯಾವ್ದಾದ್ರು ಸಮ್ ಆಗ್ಲಿ ಎಲ್ಲ ಟೇಸ್ಟಿ ಉಂಟು. ಒಳ್ಳೆ ಫಿಶ್ ಫ್ರೈ ಎಷ್ಟು ಚೆನ್ನಾಗಿರುತ್ತೆ ಸರ್. ತುಂಬಾ ತುಂಬಾ ಒಳ್ಳೆ. ನಿಮ್ಗೆ ಇಲ್ಲಿ ಯಾವ ಫಿಶ್ ತುಂಬಾ ಇಷ್ಟ? ಮುರುವಿದೆ ಅಂತೆ, ಡಿಸ್ಕೋ ಇದೆ, ಬಂಗುಡೆ ಇದೆ, ಬಂಗುಡೆ ತಗೊಂಡಿದ್ದೀವಿ, ಮುರು ತಗೊಂಡಿದ್ದೀವಿ. ಎಲ್ಲ ಮೀನು ಒಳ್ಳೆ ಉಂಟು, ಒಳ್ಳೆ ಟೇಸ್ಟಿ ಉಂಟು. ಎಲ್ಲ ಫ್ರೆಶ್ ಉಂಟು, ಮೀನೆಲ್ಲ ಫ್ರೆಶ್ ಉಂಟು. ತವಾ ಫ್ರೈ ಸ್ಪೆಷಲ್ ಅಲ್ವಾ ಇಲ್ಲಿ? ಹೌದೌದು, ತವಾ ಫ್ರೈ ಕೂಡ ಒಳ್ಳೆ ಉಂಟು. ಚಿಕನ್ ಸುಕ್ಕ ಕೂಡ ಒಳ್ಳೆ ಉಂಟು. ಕುಂದಾಪುರ ಚಿಕನ್ ಇದೆ ಅಂತ ಹೇಳಿ. ಹೌದು, ನಾವು ಲಾಸ್ಟ್ ಟೈಮ್ ತಗೊಂಡಿದ್ದೆ ಚಿಕನ್ ಸುಕ್ಕ. ನಿನ್ನೆ ನಿನ್ನೆ ಬಂದು ಊಟ ಮಾಡಿ ಹೋಗಿದ್ದೆ. ಹೌದಾ? ಇವತ್ತು ಬಂದೆ. ಸೊ ಮತ್ತೆ ಇನ್ನ ಟೇಸ್ಟ್ ನಿಮ್ಗೆ ಎಡೆ ಇರುತ್ತೆ ಅಲ್ವಾ? ಹೌದೌದು, ಇದೆ. ಅದಕ್ಕೆ ಲೋಕಲ್ ನೋಡುವಾಗ ಕಂಪೇರ್ ಮಾಡೋಕೆ ಬೆಟರ್ ಉಂಟು. ಅವತ್ತು ಕ್ಲೀನ್ ಇದೆ, ಹೈಜೀನ್ ಉಂಟು. ಮತ್ತೆ ಅವರು ಸರ್ವಿಸ್ ಅದು ಕೂಡ ಒಳ್ಳೆ ಕೊಡುವ ಇದು ಕೂಡ ಚೆನ್ನಾಗಿದೆ. ಒಳ್ಳೆ ಬಂದವರಿಗೆ ನಗುಮುಖದ ಒಂದು ಸ್ವಾಗತವನ್ನು ಕೊಡ್ತಾರೆ. ಮಂಗಳೂರಲ್ಲಿ ಊಟ ಮಾಡಿದಾಗೆ ಆಗ್ತದೆ, ಆ ಫೀಲಿಂಗ್ ಬರ್ತಾ ಉಂಟು. ಸೊ ಎನ್ವೈರನ್ಮೆಂಟ್ ತುಂಬಾ ಕೂಲ್ ಆಗಿದೆ, ಇಲ್ಲಿ ಯಾವುದೇ ಕಿರಿಕಿರಿ ಇಲ್ಲ. ಅದೇ ಬಂದ ಕಸ್ಟಮರ್ಸ್ ಕೂಡ ಹಾಗೆ, ಎಲ್ಲರೂ ಯಾರು ರಿಮಾರ್ಕ್ಸ್ ಇಲ್ಲ, ಊಟ ಮಾಡಿ ಹೋಗ್ತಾರೆ ಚಂದ ಮಾಡಿ. ಓಕೆ, ಇನ್ ಚಟ್ನಿ ಟೇಸ್ಟ್ ಮಾಡಿದಿರಾ ಸರ್? ತುಂಬಾ ಟೇಸ್ಟ್ ಉಂಟು. ಅದಕ್ಕೆ ಈರುಳ್ಳಿ ಆಡ್ ಮಾಡಿ ಚಟ್ನಿ ಮಾಡ್ತಾ ಇದ್ದಾರೆ, ತುಂಬಾ ಟೇಸ್ಟ್ ಉಂಟು. ಸೊ ನಾನು ಕೂಡ ಇಲ್ಲಿ ಊಟ ಮಾಡ್ತೀನಿ ಸರ್, ನಂಗೆ ಕೂಡ ಚಟ್ನಿ ತುಂಬಾನೇ ಇಷ್ಟ. ಒಂದ್ಸಲ ಅಲ್ಲ, 3 ಸಲ ಹಾಕಿಸ್ಕೊತೀನಿ ನಾನು ಚಟ್ನಿ. ನಮ್ಮ ಅಜ್ಜಿಯ ನೆನಪು ಬಂತು ಈಗ. ಹೌದಾ? ಈಗ ತಿನ್ಲಿಕ್ಕಿಲ್ಲ, ಈ ಚಟ್ನಿ ತಿಂತಿಲ್ಲ ನಾವು, ಮಾಡೋರಿಲ್ಲ. ಒಳ್ಳೆ ಟೇಸ್ಟ್ ಉಂಟು. ಹಾಗೆ ವೆಜ್ ಕರಿಯರ್ಸ್ ಒಳ್ಳೆ ತುಂಬಾ ರುಚಿಕರ ಮಾಡಿದ್ದಾರೆ. ಓಕೆ ಓಕೆ. ಸೊ ಅಂತೂ ಇಲ್ಲಿ ಬಂದಿದ್ದಕ್ಕೆ ಒಂದು ಹೊಟ್ಟೆ ಸಂತೃಪ್ತಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇಲ್ಲೊಬ್ರು ಹಿರಿಯರಿದ್ದಾರೆ, ಅವರು ಕೂಡ ಬಾಳೆಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಫಿಶ್ ಫ್ರೈ ಇದೆ, ಈ ಕಡೆ ಬೂತ ಇದೆ, ಆಮೇಲೆ ಮೀನು ಸಾರು ಇದೆ. ಸೊ ಎಂಚೊಂಡು ಅಜ್ಜರೆ ಒನಸು ಒನಸೆಡ್ಡೆ ಉಂಟೆ ಇರಿಗೆ ದಾದ ಇಷ್ಟ ಮೂಲು ಅಂದೆ ಮುಲ್ಪದ ಪುರ ಇರಿಗೆ ಸ್ಪೆಷಲ್ ಇಷ್ಟ. ಇರಿಗೆ ಚಟ್ನಿ ಇಷ್ಟನಾ, ಮೀನ್ ಇಷ್ಟನಾ? ಇರು ಮೂರು ಬೆಳ್ತಂಗಡಿ ಫಸ್ಟ್ ಬರ್ಕೊಂಡು ಹೋಟ್ಲು ಬೇತೆ ಬೆಳ್ತಂಗಡಿ ಬರ್ತಾರ ಇಡೆ ಬರ್ಪಾರ ಮುಲ್ಪದ ಬಾರದಿರೆ ಒನ್ನಸ್ಲ ಕೊರ್ಪೇರು ಇಲ್ಲಡ ಉನ್ಲೆ ಕಾಪುಂಡೆ
ಇದೀಗ ನಮ್ ಜೊತೆ ಈ ಮಾತೃಛಾಯ ಹೋಟೆಲ್ ಮಾಲೀಕರಾಗಿರುವಂತಹ ಪ್ರಕಾಶ್ ಇದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಇಲ್ಲಿ ನೋಡ್ತಾ ಇದ್ವಿ ನಾವು ಕಸ್ಟಮರ್ಸ್ ಬರೋರೆಲ್ಲರೂ ಕೂಡ ಫಿಶ್ ಫ್ರೈನ ಹೊಗಳ್ತಾರೆ, ಚಟ್ನಿನ ಹೊಗಳ್ತಾರೆ. ಸೊ ಇಲ್ಲಿ ಕಸ್ಟಮರ್ ಬರುವಂತ ಯಾವ ಟೈಮಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಸರ್? ನಮ್ಮಲ್ಲಿ 1:30 3 ಗಂಟೆ ತನಕ ಇರ್ತದೆ ಕಸ್ಟಮರ್, ರಶ್ ಇರ್ತದೆ ಆ ಟೈಮಲ್ಲಿ. ತುಂಬಾ ಜನಗಳು ಕ್ಯೂ ನಿಲ್ಲುವಂತ ಪ್ರಮೇಯ ಏನಾದ್ರು ಒಮ್ಮೊಮ್ಮೆ ಇರ್ತದೆ, ಹಾಗೆ ಕ್ಯೂ ನಿಲ್ತಾರೆ, ಇದು ಟೇಬಲ್ ಇಲ್ಲದೆ ವಾಪಸ್ ಹೋಗ್ತಾರೆ. ಇನ್ನು ಕೆಲವರೆಲ್ಲ ಸಿಟಿ ಮಿಡ್ಲಲ್ಲಿ ಇರುವಂತ ಹೋಟ್ಲು, ಆದ್ರೆ ಒಳಗೆ ರಸ್ತೆಯಲ್ಲಿದೆ, ತುಂಬಾ ದೂರ ಇದೆ, ಸಿಟಿಯಿಂದ ತುಂಬಾ ಒಳಗಡೆ ಇದೆ, ಆದ್ರೂ ಕೂಡ ಬರ್ತಾರೆ. ತುಂಬಾ ಚೆನ್ನಾಗಿರ್ತದೆ ಇದು. ಎಲ್ಲಿಂದ ಕಸ್ಟಮರ್ಸ್ ಬರ್ತಾರೆ? ಈಗ ಒಬ್ರು ಹೇಳಿದ್ರು ಬೆಂಗಳೂರಿಂದ ಬಂದಿದ್ದೀರಿ ಅಂತ, ಸೊ ತುಂಬಾ ದೂರ ದೂರ ಕಡೆಯಿಂದ ಬರ್ತಾರಲ್ವಾ? ಬಂದವರೆಲ್ಲ ಗೊತ್ತಾದ್ರೆ ಬರ್ತಾರೆ. ಇದು ಒಳಗಡೆ ಅಲ್ವಾ, ಸ್ವಲ್ಪ ಕಾಣುದಿಲ್ಲ, ಆದ್ರೂ ಕೂಡ ಬರ್ತಾರೆ ಪಬ್ಲಿಕ್. ಓಕೆ, ಇಲ್ಲಿನ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಆ ತವಾ ಫ್ರೈ. ನಮ್ದು ಸ್ಪೆಷಲ್ ತವಾ ಫ್ರೈ, ಫಿಶ್ ತವಾ ಫ್ರೈ. ಅಡಿಗೆಯವರು ತುಂಬಾ ಒಳ್ಳೆದಿದ್ದಾರೆ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಓಕೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಹೋಟೆಲ್ ನಡ್ಸ್ಕೊಂಡ್ ಬರ್ತೀರಾ ಸರ್? ಈಗ ರೀಸೆಂಟ್ ಆಗಿ 1 ವರ್ಷ ಅದಷ್ಟೇ. 1 ವರ್ಷ ಆಗಿದೆ. ಎಲ್ಲ ಪಬ್ಲಿಸಿಟಿ ಆಗಿದೆಯಾ ಈ ಹೋಟೆಲ್? ಹೌದು, ಈಗ ಪಬ್ಲಿಸಿಟಿ ಆಗಿದೆ. ತುಂಬಾ ದೂರದಿಂದ ಬರ್ತಾರೆ, ಈಗ ಸಂತೆಗಟ್ಟೆಯಿಂದ ಆ ಕಡೆಯಿಂದ ಕೂಡ ಬರ್ತಾರೆ, ಹಾಗಾಗಿ ತುಂಬಾ ಒಳ್ಳೆದಿದೆ. ಓಕೆ, ನೀವು ಮೀನ್ ಎಲ್ಲಿಂದ ತಗೊಂಡ್ಬರ್ತೀರಾ ಸರ್? ಮೀನು ಗುರಾಣಿಕೆರೆ ಅಂತ, ಸಂತೃಪ್ತಿ ಫಿಶ್ ಅಲ್ಲಿಂದ ತರ್ತೇವೆ. ಓಕೆ, ಸೊ ಎವ್ರಿ ಡೇ ಸೇಮ್ ಅಷ್ಟೇ ಸಂಖ್ಯೆಯಲ್ಲಿ ಮೀನ್ ತರ್ತೀರಾ, ಅಥವಾ ಏನಾದ್ರು ಡಿಮಾಂಡ್ ಹೆಚ್ಚಾದಂಗೆ ಜನಗಳ ಸಂಖ್ಯೆ ನೋಡ್ಬಿಟ್ಟು? ಡಿಮಾಂಡ್ ಹೆಚ್ಚಾದಾಗೆ ತರ್ತಾ ಇರ್ತೇವೆ. ಸ್ಪೆಷಲ್ ಮೀನ್ ಇದ್ರೆ ಅದು ತರ್ತೇವೆ. ಯಾವ ದಿನದಲ್ಲಿ ಜಾಸ್ತಿ ಕಸ್ಟಮರ್ಸ್ ಬರೋದು ಸರ್? ಆಕ್ಚುಲಿ ವೀಕೆಂಡ್ ಅಲ್ಲ, ವೀಕ್ ಮಿಡ್ ಅಲ್ಲ? ಸೋಮವಾರ ಮತ್ತೆ ಶುಕ್ರವಾರ ಹೀಗೆಲ್ಲ ಕಸ್ಟಮರ್ ಜಾಸ್ತಿ ಇರ್ತಾರೆ, ಹೇಳಿಕೆ ಆಗುದಿಲ್ಲ. ಇಲ್ಲೆಲ್ಲ ಮೀಟಿಂಗ್ ಎಲ್ಲ ಇದ್ರೆ ಬರ್ತಾರೆ. ಓಕೆ, ಸೊ ನೀವು ವಾರ ಪೂರ್ತಿ ಓಪನ್ ಇರುತ್ತಾ? ವಾರ ಪೂರ್ತಿ ಇರ್ತದೆ. ಇದು ಸಂಡೆ ಒಂದಿನ ರಜೆ ಇರ್ತದೆ. ಸೊ ನಿಮ್ದು ಇದು ಒಂದೇ ಇರೋದಾ ಮಾತೃಛಾಯ ಹೋಟ್ಲು? ಬೇರೆ ಎಲ್ಲಾದ್ರೂ ಮಾಡುವಂತ ಪ್ಲಾನ್ಸ್ ಇದೆಯಾ? ಹೋಟ್ಲ್ ಈಗ ಒಂದೇ ಇರುದು, ಮತ್ತೆ ಬೇರೆ ಇದು ಚಿಕನ್ ಸೆಂಟರ್ ಇದೆ. ಚಿಕನ್ ಸೆಂಟರ್ ಇದೆ. ಓಕೆ, ಸೊ ಇಲ್ಲಿ ಕಸ್ಟಮರ್ ಅವರು ಹೊಗಳ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ. ಅದೊಂದು ದೊಡ್ಡ ಸೇವೆ, ಅದು ಒಂದು ಒಬ್ಬರಿಗೆ ಹೊಟ್ಟೆ ಹಸಿದವರಿಗೆ ಊಟ ಕೊಡೋ ದೊಡ್ಡ ಸೇವೆ. ಸೊ ಈ ಸೇವೆಯಲ್ಲಿ ನೀವು ಬಂದಂತ ಗ್ರಾಹಕರ ಖುಷಿ ಕೂಡ ಕಾಣ್ತೀರಾ, ಎಷ್ಟು ಖುಷಿ ಆಗುತ್ತೆ? ತುಂಬಾನೇ ಖುಷಿ ಆಗ್ತದೆ, ಹೊಗಳುವಾಗ ತುಂಬಾನೇ ಖುಷಿ ಆಗ್ತದೆ. ಓಕೆ, ಇನ್ನು ಗಂಜಿ ಊಟ ಕೊಡ್ತೀರಲ್ವಾ ಸರ್? ಆಕ್ಚುಲಿ ಅದು ಜೊತೆಗೆ ಅನೇಕ ಜನರಿಗೆ ಬೆಳ್ತಿಗೆ ರೈಸ್ ಆಗಲ್ಲ, ಕೆಲವೊಂದು ಹೋಟ್ಲಕ್ಕೆ ಹೋದ್ರೆ ವೈಟ್ ರೈಸ್ ಕೊಡ್ತಾರೆ. ಸೊ ನೀವು ಕುಚ್ಚಲಕ್ಕಿಯನ್ನ ಕೊಡ್ತೀರಾ? ಸೊ ಅದು ಮನೆಯಲ್ಲಿ ಆಗಿರುವಂತ ಕುಚ್ಚಲಕ್ಕಿನ ಹೇಗೆ? ಅಲ್ಲ, ಇದು ಅಂಗಡಿನಲ್ಲೇ ವೈಟ್ ಗಿಡ್ಡ ಸಂತೋಷ್ ಅಂತ. ಓಕೆ, ಸೊ ಆಗ್ಲೇ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಯಾವ್ದು ಕೂಡ ನೀವು ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಸೋಡಾ ಕೂಡ ಹಾಕಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಜನಗಳಿಗೆ ಹೇಳಿ ಅಂತ. ನಿಮ್ಮಲ್ಲಿ ಸ್ಪೆಷಾಲಿಟಿ ಏನು, ಜನಗಳಿಗೆ ಯಾಕೆ ಇಲ್ಲಿ ಬರ್ಬೇಕು ಅಂತ ಹೇಳಿ. ತುಂಬಾ ಹೈಜಿನಿಕ್ ಆಗಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ಅಂದ್ರೆ ತುಂಬಾ ಕ್ಲೀನ್ ಆಗಿ ನೀಟ್ ಆಗಿ ಕೊಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೇವೆ. ಜನಗಳಿಗೆ ಖುಷಿ ಆಗ್ಬೇಕಲ್ಲ, ಹಾಗಾಗಿ ಖುಷಿನೂ ಬೇಕು, ಹೊಟ್ಟೆನೂ ಚೆನ್ನಾಗಿರ್ಬೇಕು, ಅವರ ಆರೋಗ್ಯನೂ ಹಾಳಾಗಬಾರ್ದು, ಅದೇ ಮೇನ್ ಅಲ್ವಾ? ಹಾಗಾಗಿ ತುಂಬಾ ನೀಟ್ನೆಸ್ ಆಗಿ ಕೊಡ್ತಿದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಊಟ ರೆಡಿ ಇದೆ, ಬಾಳೆ ಎಲೆ, ಕುಚ್ಚಲಕ್ಕಿ ಊಟ, ಚಟ್ನಿ, ಇಲ್ಲಿ ಅಡವು ಫ್ರೈ ಇದೆ, ಮುರು ಫ್ರೈ ಇದೆ, ಕರಿಮೀನ್ ಇದೆ. ಸೊ ಒಂದೊಂದಾಗಿ ಟೇಸ್ಟ್ ಮಾಡ್ತಾ ಹೇಗಿದೆ ಅಂತ ಹೇಳ್ತೀನಿ. ಫಸ್ಟ್ ಊಟ ಮಾಡ್ತೀನಿ. ಚಟ್ನಿ ಇಲ್ಲಿ ಫೇಮಸ್ ಅಂತಲ್ವಾ, ಸೊ ಟೇಸ್ಟ್ ಮಾಡಲೇಬೇಕು. ವಾವ್, ಸೇಮ್ ಆಗೊಬ್ರು ಕಸ್ಟಮರ್ ಹೇಳಿದ್ರು ಮನೇಲಿ ಮಾಡಿರುವಂತಹ ಅಜ್ಜಿ ಮಾಡಿರುವ ಚಟ್ನಿ ತರ ಇದೆ ಅಂತ. ಲಿಟ್ರಲಿ ಇದು ಅಜ್ಜಿ ಮಾಡಿರುವಂತಹ ಚಟ್ನಿ ತರನೇ ಇದೆ, ಅಷ್ಟು ಟೇಸ್ಟ್ ಆಗಿದೆ. ಈರುಳ್ಳಿ ಕೂಡ ಸಿಗ್ತಾ ಇದೆ, ಗರ್ಗರ ಅಂತ. ಅದು ಆಗಿಬೇಕಾದ್ರೆ ಟೇಸ್ಟೇ ಬೇರೆ. ನೋಡ್ಬೋದು, ಅದ್ಭುತವಾಗಿ ಡೆಕೋರೇಟ್ ಕೂಡ ಮಾಡಿದ್ದಾರೆ, ಈರುಳ್ಳಿ ಸ್ಲೈಸ್ ಮಾಡಿ ಇಟ್ಟಿದ್ದಾರೆ, ಟೊಮೆಟೊ ಇದೆ. ಸೊ ಈಗ ಅಡೆ ಮೀನ್ ಟೇಸ್ಟ್ ಮಾಡ್ತೀನಿ. ವಾವ್, ಯಮ್ಮಿ ಆಗಿದೆ. ತವಾ ಫ್ರೈ, ಆ ಮಸಾಲ ಇದೆಯಲ್ಲ, ಫ್ಲೇವರ್ ಇದೆಯಲ್ಲ, ವಾವ್. ಸೂಪರ್ ಆಗಿದೆ. ನಿಜಕ್ಕೂ ಕೂಡ ಯಾವುದೇ ಟೇಸ್ಟಿಂಗ್ ಪೌಡರ್ ಇಲ್ಲ, ಇದು 100% ಇಲ್ಲಿ ರೆಡಿ ಆಗಿರುವಂತಹ ನ್ಯಾಚುರಲ್ ಮಸಾಲಾ ಪದಾರ್ಥ. ಸೊ ಆಲ್ಮೋಸ್ಟ್ ಯಾರಿಗೆಲ್ಲ ಈ ಹೈಜಿನಿಕ್ ಆಗಿರುವಂತಹ ಕೆಮಿಕಲ್ ಫ್ರೀ ಒಂದು ಫುಡ್ ತಿನ್ಬೇಕು ಅಂತ ಆಸೆ ಇದೆಯೋ ಅವ್ರಿಗೆ ತಪ್ಪದೇ ಬರ್ಬೋದು, ಮಿಸ್ ಮಾಡದೆ ಬರ್ಬೋದು. ಸೊ ಯಾವುದೇ ಹೆಸಿಟೇಟ್ ಮಾಡ್ಬೇಕಾಗಿಲ್ಲ, ಅಷ್ಟು ಅದ್ಭುತವಾಗಿದೆ ಟೇಸ್ಟ್. ನಿಮ್ಗೆ ರಾಸ
ರಾಸಾಯನಿಕ ಮುಕ್ತವಾಗಿರುವಂತಹ ಹೈಜಿನಿಕ್ ಆಗಿರುವಂತಹ ಜೊತೆಗೆ ಬಾಳೆ ಎಲೆ ಊಟ ಬೇಕಾ ಅಥವಾ ಒಳ್ಳೊಳ್ಳೆ ಫಿಶ್ ಫ್ರೈ ಬೇಕಾ ಕಬಾಬ್ ಬೇಕಾ ಅಂತವ್ರು ಬೆಳ್ತಂಗಡಿಯಲ್ಲಿ ಮುಖ್ಯವಾದ ಹೋಟ್ಲ್ ಅಂತ ಹೇಳಿದ್ರೆ ಅದು ಮಾತೃಛಾಯ. ಹಾಗಾಗಿ ಯಾರಿಗೆಲ್ಲ ಇಂತಹ ಊಟ ಬೇಕು ಅವರು ಮಿಸ್ ಮಾಡ್ದೇನೆ ಈ ಹೋಟ್ಲಿಗೆ ಬರ್ಬೋದು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮಾಡಿ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.